ರೈಲ್ವೆ ಇಲಾಖೆಯ ಪ್ರಮುಖ ಮಾರ್ಗವಾದ ಮಂಗಳೂರಿನ ಕುಲಶೇಖರದಲ್ಲಿ ಮಳೆಗಾಲದಲ್ಲಿ ಆಗ್ತಾ ಇದ್ದಂತಹ ನಿತ್ಯ ಸಮಸ್ಯೆಗೆ ರೈಲ್ವೆ ಇಲಾಖೆ ಇತ್ತೀಚೆಗೆ ಹಾಡಿದ 6 ದಶಕಗಳ ಕಾಲ ಸಮಸ್ಯೆಗೆ ಜನಪ್ರತಿನಿಧಿಗಳ ಸಹಕಾರದಿಂದ ರೈಲ್ವೆ ಇಲಾಖೆಯ ಇಚ್ಛಾಶಕ್ತಿ ಮುಕ್ತಿ ಹಾಡಿದ್ದು ಈ ಮೂಲಕ ಸ್ಥಳೀಯ ಜನತೆ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಮಂಗಳೂರು ಹೊರವಲಯದ ಕುಲಶೇಖರದ ಕೊಂಗೂರು ಮಠದ ಬಳಿ ಹಾದು ಹೋಗುವ ರೈಲು ಮಾರ್ಗ ಈ ಭಾಗದ ವ್ಯವಹಾರಗಳಿಗೆ ಮತ್ತು ಸಂಚಾರಕ್ಕೆ ಪ್ರಮುಖ ಕೊಂಡಿಯಾಗಿದೆ. ಆದ್ರೆ ಮಳೆಗಾಲ ಬಂತು ಅಂದ್ರೆ ಈ ಭಾಗದಲ್ಲಿ ನಿತ್ಯ ನರಕ. ಇಲ್ಲಿನ ರೈಲ್ವೆ ಟ್ರ್ಯಾಕ್ ಹಾಗೂ ಪಕ್ಕದ ರಸ್ತೆಗೆ ಮಣ್ಣು ಕುಸಿದು ಬಹಳ ದೊಡ್ಡ ದುರಂತವಾಗ್ತಾ ಇತ್ತು. ಪರಿಣಾಮ ರೈಲು ಸಂಚಾರವೂ ಕೂಡ ಸ್ಥಗಿತಗೊಳ್ತಾ ಇತ್ತು. ಆ ಕುಸಿತವಾದ ಮಣ್ಣು ಸ್ಥಳೀಯ ರಸ್ತೆಗೆ ಬಿದ್ದು ಸುತ್ತಮುತ್ತಲಿನ ಜನ ನರಕ ಯಾತನೆ ಪಡ್ತಾ ಇದ್ರು. ಕಳೆದ 60 ವರ್ಷಗಳಿಂದ ಈ ಸಮಸ್ಯೆ ಇದ್ದು ಇದರಿಂದ ರೈಲ್ವೆ ಇಲಾಖೆಗೂ ಕೂಡ ಕೋಟ್ಯಾಂತರ ರೂಪಾಯಿಗಳ ನಷ್ಟ ಸಂಭವಿಸುತ್ತಿತ್ತು. ಇದೀಗ ಈ ದಶಕಗಳ ಸಮಸ್ಯೆ ಪರಿಹಾರಕ್ಕೆ ರೈಲ್ವೆ ಇಲಾಖೆ ಮತ್ತು ಸ್ಥಳೀಯ ಆಡಳಿತ ಜಂಟಿಯಾಗಿ ಮುಕ್ತಿ ಹಾಡಿದೆ. ಸದ್ಯ ಈ ರೈಲ್ವೆ ಟ್ರ್ಯಾಕ್ಗೆ ತಡೆಗೋಡೆ ನಿರ್ಮಾಣವನ್ನ ಮಾಡಿ ಅದರ ಪಕ್ಕದ ರಸ್ತೆಯನ್ನ ಸಂಪೂರ್ಣವಾಗಿ ದುರಸ್ತಿ ಮಾಡಲಾಗಿದ್ದು ಸ್ಥಳೀಯ ನಿವಾಸಿಗಳು ಇದೀಗ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಸಾಕಷ್ಟು ನಿವಾಸಿಗಳು ಆ ಭಾಗದಲ್ಲಿದ್ದಾರೆ. ಆ ರೈಲ್ವೆ ಟ್ರ್ಯಾಕಿಗೆ ಸಮಾನಾಂತರವಾಗಿರುವಂಥ ಒಂದು ರಸ್ತೆ ಅದನ್ನು ಕೂಡ ಬಿದ್ದಿರುವಂಥದ್ದು. ತಕ್ಷಣ ನಾನು ಜಿಲ್ಲಾಧಿಕಾರಿಗಳು ಆ ಸಂದರ್ಭದಲ್ಲಿ ನಾವು ಭೇಟಿ ನೀಡಿದ್ದೇವೆ. ಉನ್ನತ ರೈಲ್ವೆ ಅಧಿಕಾರಿಗಳು ಕೂಡ ಆ ಭಾಗಕ್ಕೆ ಬಂದು ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ. ಮುಂದಿನ ಮಳೆಗಾಲದ ಮೊದಲು ಸಂಪೂರ್ಣವಾಗಿ ಆ ತಡೆಗೋಡೆಯನ್ನು ಮತ್ತು ಆ ರೈಲ್ವೆ ಟ್ರ್ಯಾಕಿಗೆ ಸಮಾನಾಂತರ ಆಗಿರುವಂಥ ರಸ್ತೆಯನ್ನು ಅಭಿವೃದ್ಧಿ ಮಾಡಿ ಕೊಡ್ತೇವೆ. ಅದರ ಜೊತೆಗೆ ಭಾಳ ಪ್ರಮುಖವಾಗಿ ಮಳೆ ನೀರಿನ ಚರಂಡಿನೂ ಕೂಡ ಇನ್ನೊಂದು ಕಡೆ ಆ ನೀರನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಇದರ ಫಲಪ್ರದವಾಗಿ ನಮ್ಮ ಮಾನ್ಯ ಶಾಸಕರಾದಂಥ ಡಿ ವೇದವ್ಯಾಸ್ ಕಾಮತ್ ಅವರು ಮತ್ತು ಸಂಸದರ ನೇತೃತ್ವದಲ್ಲಿ ನಾವು ಜಿಲ್ಲಾಧಿಕಾರಿಯವರ ಸಮ್ಮುಖದಲ್ಲಿ ಒಂದು 2-3 ಸಭೆಗಳನ್ನು ಮಾಡಿದ್ದೇವೆ. ಇದರ ಫಲಪ್ರದವಾಗಿ ಆ ಭಾಗದಲ್ಲಿ ಭಾಳ ಉತ್ತಮವಾದಂಥ ಒಂದು ತಡೆಗೋಡೆ ಅದರ ಜೊತೆಗೆ ರಸ್ತೆ ಅಭಿವೃದ್ಧಿ ಕಾರ್ಯನೂ ಆಗಿದೆ. ಈ ಸಂದರ್ಭದಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಅಲ್ಲಿಯ ವಾಸಿಗಳು ಒಂದು ನಿರ್ಭೀತಿಯಿಂದ ಭಾಳ ಒಂದು ಯಾವುದೇ ಒಂದು ಆತಂಕ ಇಲ್ಲದೆ ಅವರು ಅಲ್ಲಿ ವಾಸ ಮಾಡುವಂಥ ವಾತಾವರಣ ನಿರ್ಮಾಣವಾಗಿದೆ. ಮಂಗಳೂರು ನಗರವನ್ನು ಹಾದು ಹೋಗುವ ಮತ್ತು ಸನಿಹದಲ್ಲೇ ಸುರಂಗ ಮಾರ್ಗ ಇರುವ ಅತ್ಯಂತ ಹಳೆ ರೈಲು ಮಾರ್ಗ ಇದಾಗಿದೆ. ಇಲ್ಲಿ ಗುಡ್ಡದಲ್ಲಿ ಕಪ್ಪು ಕಲ್ಲುಗಳ ಮಿಶ್ರಣ ಕೂಡ ಇದ್ದುದರಿಂದ ಇಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿರಲಿಲ್ಲ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಮಾರ್ಗದಲ್ಲಿ ಓಡಾಡುವ ರೈಲುಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇದರ ಕಂಪನದ ಪ್ರಭಾವ ಮಳೆಗಾಲದಲ್ಲಿ ಮುನ್ನೆಲೆಗೆ ಬಂದು ಗುಡ್ಡ ಜರಿದು ಈ ಭಾಗದಲ್ಲಿ ನಿತ್ಯವೂ ಸಮಸ್ಯೆಗಳನ್ನು ತಂದೊಡ್ಡುತ್ತಿದ್ದು, ಆದರೆ ಸ್ಥಳೀಯ ಜನಪ್ರತಿನಿಧಿಗಳ ಸತತ ಒತ್ತಡದಿಂದ ರೈಲ್ವೆ ಇಲಾಖೆ ಈ ಭಾಗದಲ್ಲಿ ಕಾಮಗಾರಿಯನ್ನು ನಡೆಸಿದೆ. 60 ವರ್ಷಗಳಿದ್ದ ಆಗದ ಕೆಲಸವನ್ನು ಈ ಸಲ ನಮ್ಮ ಈ ಸಭೆಯ ಮುಖಾಂತರ ಸನ್ಮಾನ್ಯ ವೇದವ್ಯಾಸ್ ಕಾಮತ್ ಮತ್ತು ಜಿಲ್ಲಾಧಿಕಾರಿ ಅಕ್ಷಯ್ ಶ್ರೀಧರ್ ಹಾಗೂ ನಳಿನ್ ಕುಮಾರ್ ಕಟೀಲ್ ಇವರ ಸಭೆಯ ಮುಖಾಂತರ ಈ ವರ್ಷ ನೆರವೇರಿಸಿದೆ. ಸಂತಸ ಅಲ್ಲಿನ ಊರಿನವರಿಗೆಲ್ಲ ಸಂತಸದ ಸುದ್ದಿ. ಯಾವತ್ತೂ ಆಗದ ಕೆಲಸವನ್ನು ಈ ವರ್ಷ ನೀವು ಮಾಡಿಸಿದ್ದೀರಿ. ನಿಮಗೆ ಟ್ಯಾಂಕ್ಸ್ ಕೂಡ ತುಂಬ ಜನರಿಂದ ಬಂದಿದೆ. ಇಚ್ಛಾಶಕ್ತಿ ಇದ್ರೆ ಯಾವುದೇ ಕಾರ್ಯ ಅಸಾಧ್ಯವಲ್ಲ ಎನ್ನುವುದನ್ನ ಮಂಗಳೂರಿನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ಕಾರ್ಯದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಈ ಮೂಲಕ 60 ವರ್ಷಗಳ ರೈಲ್ವೆ ಮಾರ್ಗದ ಮತ್ತು ಸ್ಥಳೀಯ ಜನರ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಗಣೇಶ್ ಪೂಜಾರಿ ಜೊತೆ ಅಂಜನ್ ಕುಂದರ್, ನಮ್ಮ ಕೂಡಲ ನ್ಯೂಸ್, ಮಂಗಳೂರು.